ಕೇಂದ್ರ ಚುನಾವಣಾ ಆಯೋಗದ ಮೂಲಕ ನಡೀತಾ ಇರುವ ಎಸ್ಐಆರ್ ಪ್ರಕ್ರಿಯೆ ಬಹಳಷ್ಟು ಗೊಂದಲಗಳನ್ನು ಮತದಾರರಲ್ಲಿ ಹುಟ್ಟುಹಾಕಿದೆ. ಇದಕ್ಕೆ ನಿಗದಿಪಡಿಸಿರುವ ಸಮಯಾವಕಾಶ ಏನೇನೂ ಸಾಕಾಗದು. ಇಷ್ಟೊಂದು ತರಾತುರಿಯಲ್ಲಿ ಎಸ್ಐಆರ್ ಮಾಡುವುದೇಕೆ ಎಂದು ಎಸ್ಡಿಪಿಐ ಪ್ರಶ್ನಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮಂಗಳೂರು ಅಧ್ಯಕ್ಷ ಅಶ್ರಫ್ ಹಡ್ಡೂರು, ಪ್ರಸ್ತುತ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹಲವು ಲೋಪದೋಷಗಳು ಕಾಣಿಸಿಕೊಂಡಿದ್ದು ಎಸ್ಐಆರ್ ಸಲ್ಲಿಕೆ ಅವಧಿಯನ್ನು ಮುಂದೂಡುವ ಅಗತ್ಯತೆ ಇದೆ ಎಂದು ತಿಳಿಸಿದರು. ಬಿಎಲ್ಒಗಳಿಗೆ ಸರಿಯಾಗಿ ತರಬೇತಿಯನ್ನು ನೀಡಿಲ್ಲ, ಅವರು ಒತ್ತಡದಲ್ಲಿದ್ದಾರೆ. ಮತದಾರರಿಗೂ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಜಾಗೃತಿಯನ್ನು ನೀಡುವ ಕೆಲಸವಾಗಿಲ್ಲ. ಇದರಿಂದ ಅರ್ಜಿ ಪೂರ್ಣಗೊಳಿಸುವ ಸಮಯದಲ್ಲಿ ಸಾಕಷ್ಟು ತಪ್ಪುಗಳು ನುಸುಳುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ನೀವು ನೋಡಿ 2019ರಲ್ಲಿ ಇವರು CAA NRC ಜಾರಿ ಮಾಡಬೇಕಂತ ಹೇಳಿ ಇಲ್ಲಿ ಅವರು ಪ್ರಯತ್ನ ಪಟ್ಟರು. ಇಡೀ ಇಂಡಿಯಾದಲ್ಲಿ ಕೋಲಾಹಲ ಉಂಟಾಯಿತು. ಅದರ ವಿರುದ್ಧ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲೂ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರತಿಭಟನೆಗಳು, ಆಂದೋಲನಗಳು ನಡೆಯಿತು. ಅದನ್ನು ನಂತರ ಅವರಿಗೆ ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಂತರ ಕೋವಿಡ್ನ ರೀಸನನ್ನು ಇಟ್ಟರು. ಅದನ್ನು ಇಟ್ಟುಕೊಂಡು 2021ರಲ್ಲಿ ನಡೆಯಬೇಕಾದಂತಹ ಸೆನ್ಸಸನ್ನು ಅವರು ಮುಂದೂಡ್ತಾ ಹೋದರು. ಅವರಿಗೆ ಮಾಡ್ಬೋದಿತ್ತು, 2023ರಲ್ಲಿ ಮಾಡ್ಬೋದಿತ್ತು, ಕೋವಿಡ್ ಇರಲಿಲ್ಲ. 2024ರಲ್ಲಿ ಮಾಡ್ಬೋದಿತ್ತು, 2025ರಲ್ಲಿ ಕೂಡ ಅವರಿಗೆ ಮಾಡ್ಬೋದಿತ್ತು, ಮಾಡಲಿಲ್ಲ. ಅವರಲ್ಲಿ ಒಂದು ದುರಾಲೋಚನೆ ಇದೆ. ಅಂದರೆ ಇಲ್ಲಿ ನಾವು ಯಾವ ಉದ್ದೇಶಕ್ಕೆ ಇಲ್ಲಿ ನಾವು NRCಯನ್ನು ಅಥವಾ CAA ಆ್ಯಕ್ಟನ್ನು ನಾವಿಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದೇವೆ, ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂತ ಇದೆ. ಅದನ್ನು ಅವರು ಸೆನ್ಸಸ್ ಅವರು ಇಟ್ಟಿದ್ದಾರೆ. ಇಷ್ಟೊಂದು ತರಾತುರಿಯಲ್ಲಿ ಯಾಕೆ SIR ಅವರು ಮಾಡ್ತಾ ಇರುವಂಥದ್ದು ಹೇಳಿ? ನೀವು ನೋಡಿ, ಒಂದು ತಿಂಗಳ ಅವಕಾಶ. ಇವತ್ತು ಮಂಗಳೂರು DC ಅವರದ್ದು ಒಂದು ವಿಡಿಯೋ ಕ್ಲಿಪ್ ಬಂತು, ಹರಿದಾಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದರಲ್ಲಿ ಅವರು ಹೇಳ್ತಾರೆ, ನೀವು ಜನಸಾಮಾನ್ಯರು, ನೀವು ಮತದಾರರು, ನೀವು ನಮಗೆ ಸಪೋರ್ಟ್ ಮಾಡಬೇಕು, ಆದಷ್ಟು ಬೇಗ ನಿಮ್ಮ ಎನ್ಯುಮರೇಷನ್ ಫಾರ್ಮನ್ನು ನೀವು ಸಬ್ಮಿಟ್ ಮಾಡಬೇಕಂತ ಹೇಳಿ. ಸರ್, ನಿಮಗೇನೆ ಇಷ್ಟೊಂದು ಕಷ್ಟ ಇರುವಾಗ ಜನಸಾಮಾನ್ಯರಿಗೆ ಎಷ್ಟೊಂದು ಕಷ್ಟ ಇರ್ಬೋದು? ಸೊ ಇದು ಒಂದು ಟೈಮ್ ಲೈನ್, 1 ಮಂತ್ ಟೈಮ್ ಲೈನ್, 1 ಮಂತಲ್ಲಿ ನಿಮಗೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ಗೆ ಈ ಥರದ್ದು ಟೈಮ್ ಲೈನ್ ಇಟ್ಟುಕೊಂಡು ನೀವು ಜನರನ್ನು ನೀವು ಸತಾಯಿಸಿ ನಂತರ ಅವರು ಏನಾದರೂ ಫೈಲ್ಯೂಸ್ಗಳಾದರೆ ಮತ್ತೆ ನೀವು ಕ್ಲೈಮ್ಸ್ಗೆ ನೀವು ಅವರಿಗೆ ನೋಟಿಸ್ ಕಳಿಸುವಂಥದ್ದು. ಅಂದರೆ ನೀವು ಉದ್ದೇಶ ಏನಂತ ಹೇಳಿದರೆ ಜನರನ್ನು ಬೀದಿಯಲ್ಲಿ ಇರಬೇಕು ಎನ್ನುವಂಥ ಉದ್ದೇಶ ಆಗಿದೆ ಇಲ್ಲಿರುವಂಥ ಕೇಂದ್ರ ಸರ್ಕಾರದ್ದು.